ಕಾರಿನ ದರ್ಶನ ಭೂಲೋಕ ಪುಣ್ಯದ ದಿವಸ. ಈ ಪುಣ್ಯದ ದಿವಸದ ಪ್ರತಿ ವರ್ಷ ಎಲ್ಲ ದುರ್ಗಾ ಪರಮೇಶ್ವರ ಸನ್ನಿಧಿ ನವರಾತ್ರಿ ಉತ್ಸವ ಪುನಃ ಈ ಸರ್ಲ ದುರ್ಗಾ ಪರಮೇಶ್ವರ ಸನ್ನಿಧಿನ ಮಾತ್ರ ಈ ನಾಡೋರ್ಮೆ ನಾಡ ಹಬ್ಬ ಆದಿ ದಸರಾ ಆಚರಣೆ ಆಗೋದ್ರಿಗೆ ಇನ್ನು ಸರ್ ಸನ್ನಿಧಿಯಲ್ಲಿ ಇಂಥ ಸಂಧ್ಯಾಕಾಲ ಗೋಧೂಲಿ ಲಗ್ನ ಮುಹೂರ್ತ. ಈ ಗೋಧೂಲಿ ಲಗ್ನ ಮುಹೂರ್ತದಲ್ಲಿ ಇಳಿದ ದಿವಸ ದೀಪ ಹರಲವನ ಮುಖಾಂತರವಾದ ಅವತ್ತಿನ ನವರಾತ್ರಿದ ಪೂಜೆದ ಪರಿಪೂರ್ಣವಾದ ಸೇವೆಯನ್ನು ದತ್ತುಂಚಿನ ಆ ದೇವಿ ಜಗನ್ಮಾತೆ ಅಖಿಲ ಕೈ ದತ್ತುಂಜ ಯೋಗವಾಗಿ ಕೊಡ್ತಿರಬಾರ್ದ ಶಕುಂತಲ ರಾಜ ಸಂಸಾರಗ ನೇಮ ಭಾಗ್ಯನ ಒದಗದಿರಿ ಅಕಲ ಪ್ರಕಾರವಾದ ಇಂಥ ದಿವಸ ಅಕಲ ಕೈ ದೀಪ ಪ್ರಜ್ವಲನೆ ಆದರೆ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯ ಅಕಲಿಗೆ ಭಜನೆ ಕೀರ್ತನದ ಅನುಗ್ರಹ ಕೊಡ್ತೀರಿ. ಪ್ರತಿ ಒಂಜಿ ಭಜನೆ ಕೀರ್ತನ ಪೂಜಾ ಪುರಸ್ಕಾರ ಅಂಚಿನ ಭಕ್ತರಿಗೆ ಮಾತ ಅನ್ನದಾನ ಪೂಜಾ ಪುರಸ್ಕಾರ ಒಂದು ಪ್ರತಿ ಒಂಜಿಕ್ಲ ಆ ದೇವಿ ಜಗನ್ಮಾತನ ಪರಿಪೂರ್ಣ ಅನುಗ್ರಹ ದಿಕ್ಕಿದ್ದು ಭಕ್ತರಿಗೆ ಇಡೀ ಊರಿಗೆ ನಾಡಿಗೆ ಆ ಪರಂ ದೇವಿನ ಅನುಗ್ರಹ ದಿಕ್ಕಡು ಅಂಚನೆ ನೀವು ಆ ರೀತಿ ದೀಪ ಪ್ರಜ್ವಲ ಅಂಬರ ಆ ದೀಪದ ಬೆಳಕು ಇಂಚ ಪ್ರಜ್ವಲ ಪ್ರಕಾಶಮಯ ಉಂಡ ಊರ್ದ ಕಗ್ಗತ್ತರಿಗೆ ಮಾತ್ರ ನಿವಾರಣೆ ಕೊಡು ದೇಶಕ್ಕೆ ಮಾತ್ರ ಎಡ್ಡ ರೀತಿ ಅನುಗ್ರಹ ಕೊಡೋದು ಜಗನ್ಮಾತೆ ಕಾಪಾಡಿ ಬಂದು ಭಕ್ತಿಪೂರ್ವಕವಾದ ಪರಮೇಶ್ವರ ಮಂಗೆ ಪ್ರಾರ್ಥಿತ ಜಗದ ಪರಮೇಶ್ವರ ದೇವದ ಅನುಗ್ರಹದ ಪ್ರಾಪ್ತಿಯಷ್ಟು ಸಾಲಾಕೆಯಲ್ಲಿ
Bhagavad